ವಾಕಿಂಗ್ ಹೋಗಿ ಪಾರ್ಕ್ ಥರ ಮಾಡಿಕೊಂಡು ವಾಕಿಂಗ್ ಬರಲಿಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಲಿಕ್ಕೆ ಒಂದು ಸಂಡೇ ಟೈಮ್ ಇಲ್ಲಿ ಬಂದ ಜನ ಮಕ್ಕಳಿಗೆ ಸುತ್ತಾಡಲಿಕ್ಕೆ ಈ ರೀತಿ ನಮಗೆ ಬೇಕಾಗೋದು. ಇಲ್ಲಿ ವೆಹಿಕಲ್ ಹೋಗೋ ಮೂಮೆಂಟ್ ಇಲ್ಲ, ಇಲ್ಲಿ ವಾಕಿಂಗ್ ಇದು ವಾಕಿಂಗ್ ಟ್ರ್ಯಾಕ್ ಮತ್ತೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಮಕ್ಕಳಿಗೆ ಆಟ ಆಡಲಿಕ್ಕೆ, ಬೆಳಿಗ್ಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಲಿಕ್ಕೆ ಈ ರೀತಿಯ ಒಂದು ಟೂರಿಸಂ ಪ್ಲೇಸ್ ಗೊತ್ತಾಯ್ತಾ. ಸೊ ನೀವು ನಮಗೆ 4 ಮೀಟರ್ಸ್ ಅಂದ್ರೆ ಎಷ್ಟು ಫೀಟ್ ಆಗ್ತದೆ? ಅನುದಾನವನ್ನು ಒದಗಿಸಿ ಅದೇ ರೀತಿ ಹರೇಕಳ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಹಲವಾರು ಕಾಮಗಾರಿಗಳಲ್ಲಿ ಅನುದಾನ ಒದಗಿಸಿದ ಹರೇಕಳದ ಅಭಿವೃದ್ಧಿಯ ಹರಿಕಾರರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಊಟಿ ಖಾದರ್ ಅವರು ನಮ್ಮ ಈ ಒಂದು ಇವತ್ತಿನ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹರೇಕಳ ಗ್ರಾಮದ ಸರ್ವ ಜನರ ಪರವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಗುಲಾಬಿ ಮೇಡಮ್ ರವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮಾಬಳ ಹೆಗ್ಡೆ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹರೇಕಳ ಅದೇ ರೀತಿ ಅಂಬ್ಲಮೊಗರ್ನ ಅಧ್ಯಕ್ಷರಾದಂಥ ಇಕ್ಬಾಲ್ ರವರಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಬಶೀರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು, ವಿವಿಧ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಎಲ್ಲ ಮಾಧ್ಯಮ ವರ್ಗದವರು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ನಮ್ಮ ಸಭಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹರೇಕಳ ಗ್ರಾಮ ಬಹುಶಃ ನಮಗೆಲ್ಲ ಕೂಡ ಅಚ್ಚುಮೆಚ್ಚಿನ ಒಂದು ಗ್ರಾಮ ಆಗಿದೆ. ಈ ಗ್ರಾಮವನ್ನು ಬಹುಶಃ ಹಂತವಾಗಿ ಅಭಿವೃದ್ಧಿ ಪಡಿಸಿಕೊಂಡು ಬಹುಶಃ ಇವತ್ತು ಸಾರ್ವಜನಿಕ ಪ್ರಯೋಜನ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವ ಒಂದು ಜವಾಬ್ದಾರಿ. ಯಾಕಂತ ಹೇಳಿದರೆ ನಮ್ಮ ಕ್ಷೇತ್ರದ ಅಂಬ್ಲಮೊಗರು, ನಮ್ಮ ಕ್ಷೇತ್ರದ ಹರೇಕಳ, ನಮ್ಮ ಕ್ಷೇತ್ರದ ಪಾವೂರು ಮತ್ತು ನಮ್ಮ ಬೊಲಿಯಾರು, ಅದೇ ರೀತಿ ತುಂಬೆ ತನಕ ಬಹುಶಃ ಇದು ನಮಗೆ ದೊಡ್ಡ ಮಟ್ಟದ ಒಂದು ಪರಿಸರದ ಮತ್ತು ಪ್ರಕೃತಿಯ ಒಂದು ದೊಡ್ಡ ಕೊಡುಗೆ. ಎಲ್ಲ ಕೂಡ ನಮ್ಮ ನೇತ್ರಾವತಿ ನದಿ ಬದಿಯಲ್ಲಿ ಇದೆ. ಸೊ ನದಿ ಬದಿ ಇದ್ದಂಥ ಸ್ಥಳವನ್ನು ನಾವು ನದಿ ಬದಿಯಲ್ಲಿದೆ ನಮಗೆ ಇಲ್ಲಿ ಏನು ಪ್ರಯೋಜನ ಇಲ್ಲ ಅಂತಲ್ಲ, ನದಿ ಬದಿಯಲ್ಲಿದ್ದಂತಹ ಪ್ರಯೋಜನ ಹೇಗೆ ತಗೊಳ್ಬೇಕಂತ ಹೇಳಿಕೊಂಡು ನಾವು ಈ ಒಂದು ಪ್ರದೇಶಕ್ಕೆ ಯೋಜನೆ ನಾವು ರೂಪಿಸ್ತಾ ಇವತ್ತು ಇದ್ದೇವೆ. ಒಂದು ಕಾಲಘಟ್ಟ ಇತ್ತು, ಹರೇಕಳ, ಅಂಬ್ಲಮೊಗರು, ಪಾವೂರು, ಬೊಲಿಯಾರು ಅಥವಾ ಸಜ್ಪ ತನಕ ಕೂಡ ಯಾರು ಬರುವುದಿಲ್ಲ, ಯಾರಿಗೆ ಬೇಕು ಅಂತ ಹೇಳುವ ಒಂದು ಆಲೋಚನೆ ಎಲ್ಲರಿಗೂ ಕೂಡ ಇತ್ತು. ಬಹುಶಃ ನಮ್ಮ ಕೆಲಸ ಕಾರ್ಯಗಳ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಲ್ಲಿ ರಾಜ್ಯ ಮಾತ್ರ ಅಲ್ಲ, ರಾಜ್ಯ ಮಟ್ಟ ಜನಸಾಮಾನ್ಯರು ಹರೇಕಳದಂಥ, ಅಂಬ್ಲಮೊಗರಂಥ, ಪಾವೂರು ಅಥವಾ ನಮ್ಮ ಸಜ್ಪ ಮತ್ತು ಬೊಲಿಯಾರ್ ಅಥವಾ ನಮ್ಮ ಸಜ್ಪ ನಾಡು ಈ ಎಲ್ಲ ಪ್ರದೇಶಕ್ಕೆ ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡುವ ಯೋಜನೆ ಅದು ನಮ್ಮ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದರಲ್ಲಿ ಪ್ರಥಮ ಹಂತವಾಗಿ ಈಗಾಗಲೇ ಈ ಒಂದು ಸೇತುವೆಗೆ ಡ್ಯಾಮ್ ಕಮ್ ಬ್ರಿಡ್ಜ್ ಅನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದು. ಎರಡನೇ ಹಂತದಕ್ಕೆ ಅಂತ ಹೇಳಿದರೆ ಇವತ್ತು ಇಲ್ಲಿಂದ ಹಿಡಿದು ನಾವು ಅಂಬ್ಲಮೊಗರವರೆಗೆ ಕೂಡ ಇವತ್ತು ನದಿ ಬದಿಯಲ್ಲಿ ನಮ್ಮ ಈ ಪಾರ್ಕ್ ಮತ್ತು ವಾಕಿಂಗ್ ಟ್ರ್ಯಾಕ್ ಅನ್ನು ನಾವು ಇವತ್ತು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಯೋಜನೆ ಇವತ್ತು ಹಮ್ಮಿಕೊಳ್ಳಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ. ಎರಡನೇ, ಈಗಾಗಲೇ ಹರೇಕಳ ಗ್ರಾಮದ ಕಡವಿನಿಂದ ನಮ್ಮ ಬ್ರಿಡ್ಜಿಂದ ಹಿಡಿದು ಬೈತಾರು ನಮ್ಮ ಹರೇಕಳ ಗಡುವಿನವರೆಗೆ ಸುಮಾರು 6.5 ಕೋಟಿ ರೂಪಾಯಿಯಲ್ಲಿ ಇವತ್ತು ಇದಕ್ಕೆ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಅಲ್ಲಿಂದ ಮುಂಚೆ ಅಂಬ್ಲಮೊಗರು ಪ್ರದೇಶಕ್ಕೆ ಈಗಾಗಲೇ 2.5 ಕೋಟಿ ರೂಪಾಯಿ ಅನುದಾನ ಇವತ್ತು ಬಿಡುಗಡೆಯಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಈ ಒಂದು ಸೇತುವೆಯಿಂದ ಹಿಡಿದು ನಾವು ಪಾವೂರು ಗ್ರಾಮದ ಇನ್ನೋದೋಟ ಮತ್ತು ಪಾವು ಗ್ರಾಮದ ಇನೋಲಿ ತನಕ ಕೂಡ ಸುಮಾರು ಒಟ್ಟಾರೆ ನಮ್ಮ ಅಂದಾಜು 20 ಕೋಟಿ ರೂಪಾಯಿಯ ಅಂದಾಜಿನ ನಮಗೆ ಇವತ್ತು ಈ ರೀತಿಯ ಒಂದು ರಸ್ತೆ ಮತ್ತು ಒಂದು ಸೌಂದರ್ಯೀಕರಣಕ್ಕೆ ಅಗತ್ಯ ಇದೆ. ಅದಕ್ಕೆ ಈಗಾಗಲೇ ನಾನು 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇನೆ. ಮುಂದಿನ ಕೆಲವೇ ದಿನಗಳಲ್ಲಿ ಅನುದಾನ ಬಿಡುಗಡೆ ಆಗ್ತದೆ. ಆವಾಗ ಇದೇ ರೀತಿ ಆ ತಾರೀಕು ನಾವು ಮಾಡ್ತೇವೆ. ಮುಂದಿನ ವರ್ಷ ಇನ್ನು ಉಳಿದಂಥ ಕೆಲಸ ಕಾರ್ಯ ಕೈಗೆಲ್ಲಿಗೆ ಕೊಳ್ತೇವೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ದಿವಸದಲ್ಲಿ ಒಂದೇ ವರ್ಷದಲ್ಲಿ ಆಗುವುದಿಲ್ಲ.
ದೂರದರ್ಶಿತ್ವದ ಯೋಜನೆ ಅದು ಹಂತ ಹಂತವಾಗಿ ನಾವು ಅನುಷ್ಠಾನಕ್ಕೆ ಮಾಡುವಂಥ ವಿಚಾರ ಇವತ್ತು ಆಗ್ತದೆ. ನಾನು ಕೇಳಿ ಊರವರು ನಾವೇನು ಇವತ್ತು ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಿ ಕೊಡ್ತೇವೆ, ಇದು ನಮ್ಮ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಇದು ನಿಮ್ಮ ಗ್ರಾಮದ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಭವಿಷ್ಯದ ಜನಾಂಗಕ್ಕೆ ಇದನ್ನು ಇನ್ನಷ್ಟು ಉತ್ತಮವಾಗಿ ಕೊಡುವಂಥ ಜವಾಬ್ದಾರಿ ಅದು ನಿಮ್ಮ ಊರವರ ಹಿರಿಯರ ಕಿರಿಯರ ಗ್ರಾಮ ಪಂಚಾಯತ್ ಮತ್ತು ಮುಖ್ಯಸ್ಥರೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ಅದು ಇಲ್ಲಿಯ ಸೌಂದರ್ಯ, ಇಲ್ಲಿಯ ಪ್ರಕೃತಿ, ಇಲ್ಲಿಯ ಸ್ವಚ್ಛತೆಯನ್ನು ತಾವು ಆಲೋಚನೆ ಮಾಡಿಕೊಂಡು ಮುಂದೆ ತೆಗೆದು ಜವಾಬ್ದಾರಿ ಊರವರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅದು ಅಲ್ಲದೆ ನಮ್ಮ ಕ್ಷೇತ್ರ ವ್ಯಾಪ್ತಿ ಅದು ಕುಡಿಯುವ ನೀರು ಇರಲಿ, ಇನ್ನು ಏನೆಲ್ಲ ನಾವು ಯೋಜನೆ ಬಹುಶಃ ನನ್ನ ಆ ಚುನಾವಣಾ ಸಂದರ್ಭದಲ್ಲಿ ನಾನಿರಲಿ, ನನ್ನ ಪರವಾಗಿ ನನಗೆ ವಕಾಲತ್ತು ವಹಿಸುವ ನಮ್ಮ ಕಾರ್ಯಕರ್ತ ಮಿತ್ರ ಇರಲಿ, ನಮ್ಮ ಜನಸಾಮಾನ್ಯರಿರಲಿ, ಏನೆಲ್ಲ ಕೆಲಸ ಕಾರ್ಯ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ 100ಕ್ಕೂ 100 ಎಲ್ಲ ಕೆಲಸ ನಾನು ಮಾಡಿ ಕೊಡ್ತೇನೆ. ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಮಾಡುವುದನ್ನು ಹೇಳಿಕೊಂಡು ನಿಮಗೆಲ್ಲರನ್ನು ಶುಭಾಶಯ. ಕುಡಿಯುವ ನೀರಿನ ಯೋಜನೆಗೆ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಯೋಜನೆ ಏನು ಇವತ್ತು ನಾವು ಡ್ಯಾಮ್ ಮುಖಾಂತರ ನೀರನ್ನು ತಂದು ಶುದ್ಧೀಕರಣಗೊಳಿಸಿಕೊಂಡು ಉಳ್ಳಾಲ ಮತ್ತು ಎಲ್ಲ ಗ್ರಾಮಕ್ಕೆ ಕೊಡೋ ಯೋಜನೆಯ ಎರಡನೇ ಹಂತ ಅದು ಬಹುಶಃ ಇವತ್ತು ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಏನು ಕೊಣಾಜಿಯಲ್ಲಿ ಅದು ನೀರು ಶೇಖರಣೆ ಶುದ್ಧೀಕರಣಗೊಳಿಸದೆ ಅದು ಮತ್ತೆ ರಿಟರ್ನ್ ಹೋಗಬೇಕು. ಅದಕ್ಕಾಗಿ ಪೈಪ್ ಲೈನ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಮತ್ತು ಎಲ್ಲ ಗ್ರಾಮಗಳಿಗೆ ಇವತ್ತು ನಲ್ಲಿ ಸಂಪರ್ಕ ಮಾಡಲಿಕ್ಕೆ ಸುಮಾರು 230 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದಲ್ಲದೆ ಉಳ್ಳಾಲ ನಗರ, ಕೋಟೆಕಾರ ಮತ್ತು ಸೋಮೇಶ್ವರ ನಗರ ವ್ಯಾಪ್ತಿಯಲ್ಲಿ ಅವತ್ತು ಪ್ಲಾನ್ ಮಾಡುವಾಗ ಅದು ಅರ್ಧ ಮಾತ್ರ ಇವತ್ತು ಅಭಿವೃದ್ಧಿ ಹೊಂದಿತ್ತು. ಈಗ ಬಹುಶಃ ಮಳೆಗಳು ಇವತ್ತು ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲಿ ಅಡಿಷನಲ್ ಪೈಪ್ ಲೈನ್ ಬೇಕು ಅಲ್ಲಿ ಮತ್ತು ಅದಕ್ಕೆ ಬೇಕಾಗಿ ಮತ್ತೆ 160 ಕೋಟಿ ರೂಪಾಯಿ ಆ ನಗರ ಪ್ರದೇಶಕ್ಕೆ ಮಾತ್ರ ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಹಂತದಲ್ಲಿದೆ. ಟೆಂಡರ್ ಆದ ತಕ್ಷಣ ಕೂಡ ಎಲ್ಲ ಬಗೆಯ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ತದೆ. ಅದು ಈ ಭಾಗಕ್ಕೆ. ಆ ಭಾಗದಲ್ಲಿರುವಂತಹ ತುಂಬೆ, ನಮ್ಮ ಮೇರಮ್ಮಜಲ್ ಮತ್ತು ನಮ್ಮ ಪುದು ಈ 3 ಗ್ರಾಮಗಳಿಗೆ ನಾವು ಈಗಾಗಲೇ ಬಹುಶಃ ನಮ್ಮ ಉಳೈಬೆಟ್ಟು ಆ ಒಂದು ಹಿನ್ನೀರಿನಿಂದ ನೀರು ತೆಗೆದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಅಲ್ಲಿಂದ ಕೂಡ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೆ ಸಪ್ರೇಟ್ ಆದ ಒಂದು ಅನುದಾನ ಬಿಡುಗಡೆಯಾಗಿ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಉಳೈಬೆಟ್ಟು ಮಿನಿ ಸ್ಕೀಮ್ ಯೋಜನೆಯಲ್ಲಿ ಅದು ಕೂಡ ಅತಿ ಶೀಘ್ರ ಅದನ್ನು ಚಾಲನೆ ಕೊಡ್ತೇವೆ. ಸೊ ಮುಂದಿನ ಕೆಲವು ವರ್ಷ ಮತ್ತು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ 30 ವರ್ಷ ತನಕ ಇನ್ನು ಕರೆಂಟಿನ ಸಮಸ್ಯೆ ಬರಬಾರ್ದು ಅಂತ ಹೇಳಿಕೊಂಡು ಲೋಡ್ ಶೆಡ್ಡಿಂಗ್ ಆಗಬಾರ್ದು. ಎಷ್ಟೇ ಅಭಿವೃದ್ಧಿ, ಎಷ್ಟೇ ಕಾಲೇಜು, ಎಷ್ಟೇ ಮನೆ, ಎಷ್ಟೇ ಬಿಲ್ಡಿಂಗ್ ಏನೇ ಬಂದರೂ ಕೂಡ ಲೋಡ್ ಶೆಡ್ಡಿಂಗ್ ಮತ್ತು ಕರೆಂಟಿನ ಕೊರತೆ ಆಗಬಾರ್ದು ಅಂತೇಳಿ ಮುಂದಿನ 30 ವರ್ಷವರೆಗೆ ಏನೆಲ್ಲ ಇವತ್ತು ವ್ಯವಸ್ಥೆ ಬೇಕಾ ಅದಕ್ಕಾಗಿ ಈಗಲೇ ಸೆಕ್ಷನ್ ಆಫೀಸ್ ಮತ್ತು ಓಪನ್ ಆಗಿದೆ. ಕೊಣಾಜಿಗೆ ಸಪ್ರೇಟ್ ಡಿವಿಷನ್ ಓಪನ್ ಆಗಿದೆ. ಇವತ್ತು 33 KV ಆ ಒಂದು ಸಬ್ಸ್ಟೇಷನನ್ನು 110 KVಗೆ ಇವತ್ತು ಮಾಡಲಿಕ್ಕೆ 80 ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ವಿಯ ವ್ಯಾಪ್ತಿಯಲ್ಲಿ ನಮಗೆ ಕಡಿಮೆ ಇವತ್ತಾದರೆ ನೇರವಾಗಿ ಮಂಗಳೂರಿನ ಅಂಡರ್ಗ್ರೌಂಡ್ ಕೇಬಲ್ನಲ್ಲಿ ಕರೆಂಟ್ ತಂದು ಅದನ್ನು ಕೋಟೆಕಾರ ಫೀಡರ್ ಮತ್ತು ಕೊಣಾಜಿ ಫೀಡರ್ಗೆ ಕನೆಕ್ಷನ್ ಮಾಡಲಿಕ್ಕೆ 6 ಕೋಟಿ ರೂಪಾಯಿ ಆ ಒಂದು ಯೋಜನೆ ಕೂಡ ಸ್ಟ್ಯಾಂಡ್ ಮಾಡಿ ಅತಿ ಶೀಘ್ರ ಕೆಲಸ ಕೂಡ ಪ್ರಾರಂಭ ಆಗುವಂಥದ್ದು. ಭವಿಷ್ಯದ 30-40 ವರ್ಷದ ತನಕ ಯಾವ ರೀತಿಯ ವೈದ್ಯಕೀಯ ವಿದ್ಯುತ್ ಅಗತ್ಯತೆ ಬೇಕಾ ಅದೆಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡಿ ಅದಕ್ಕೆ ಟೆಕ್ನಿಕಲ್ ಅಪ್ರೂವಲ್ ತಗೊಂಡು ಸದ್ಯದಲ್ಲಿ ಕೆಲಸ ಇರುವ. ಸೊ ನಾನೊಬ್ಬ ಪಕ್ಷದ ಜನಪ್ರತಿನಿಧಿಯಾಗಿ ನಾನು ಮೂಲಭೂತ ಸೌಕರ್ಯ ಕೊಡುವಂಥ ಒಂದು ರಸ್ತೆ, 2 ಕರೆಂಟ್, ಮುಖ್ಯವಾಗಿ ರಸ್ತೆಗಿಂತಲೂ ಕೂಡ ಪವರ್. ರಸ್ತೆ ಇಲ್ಲದೆ ಬದುಕಬಹುದು, ಪವರ್ ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ. ಕರೆಂಟ್ ವಿದ್ಯುತ್ ಚಾನಲ್ ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸೊ ವಿದ್ಯುತ್, ಕುಡಿಯುವ ನೀರು, ವ್ಯವಸ್ಥೆ ಇದು ಜನರಿಗೆ ಕೂಡ ಜವಾಬ್ದಾರಿ ನಂದು. ಇಷ್ಟು ಮಾಡಿದರೆ ಊರ ಅಭಿವೃದ್ಧಿ ಆಗುವುದಿಲ್ಲ. ಇದೆಲ್ಲವೂ ಸೇರಿ ಊರ ಅಭಿವೃದ್ಧಿ ಆಗಬೇಕಾದ್ರೆ ಸೌಹಾರ್ದತೆ ವಾತಾವರಣ, ಸ್ವಚ್ಛತೆ ನಮಗೆ ಅತಿ ಅಗತ್ಯ. ಸೌಹಾರ್ದ ವಾತಾವರಣ ಮತ್ತು ಸ್ವಚ್ಛತೆ ಅದು ನನಗೆ ಬಂದು ಮಾಡಲಿಕ್ಕೆ ಆಗುದಿಲ್ಲ. ಇದು ಊರವರೇ ಮಾಡಬೇಕು. ಅದು ಆ ಜವಾಬ್ದಾರಿ ಊರ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಸ್ ಸಂಪರ್ಕ ಸರ್ಕಾರಿ ಏನಾಗಿದೆ ಗ್ರಾಮೀಣ ಭಾಗದಲ್ಲಿ ಕೆಲವು ಕಡೆ ನಿಮ್ಗೆ ಗೊತ್ತಿದೆ, ಬಹಳಷ್ಟು ಸ್ವಾತಂತ್ರ್ಯದ ನಂತರ ನಮ್ಮ ಜಿಲ್ಲೆ ಇಲ್ಲಿ ಬಹಳಷ್ಟು ಕೂಡ ಪ್ರೈವೇಟ್ ಬಸ್ ಓನರ್ಸ್ ಇವತ್ತು ಆಪರೇಟ್ ಮಾಡ್ತಾ ಇದ್ರು. ಕೆಲವೊಂದು ಭಾಗದಲ್ಲಿ ಅವತ್ತು ನಾವು ಎಲ್ಲಿ ಆಗ್ತಾ ಇರಲಿಲ್ಲ, ಅಲ್ಲಿ ನಾವು ಎಲ್ಲಿ ಅವ್ರಿಗೆ ಪ್ರೈವೇಟೈಸೇಷನ್ ರೂಟ್ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ನೀತಿ ನಿಯಮ ಕಾನೂನು ಅಂತಿದೆ. ಕೆಲವು ರಸ್ತೆ ಪ್ರೈವೇಟ್ ರಸ್ತೆ ಅಂತ ಆಗಿದೆ. ಎಲ್ಲಿ ಹಾಕಲಿಲ್ಲ ಅವತ್ತಿನ ಕಾಲ ನಾವು ಕೆಲವೊಂದು ಕಡೆ ನಾವು ಗೌರ್ಮೆಂಟ್ ಬಸ್ಸನ್ನು ಕೂಡ ನಾವು ಹಾಕಿದ್ದೇವೆ. ಈಗ ಸಡನ್ ಆಗಿ ಗೌರ್ಮೆಂಟ್ ಬಸ್ ಅದಕ್ಕೆ ಹೋಗುವಾಗ ಅಲ್ಲಿ ಕೋರ್ಟ್ ನಿಯಮ, ಒಂದು ಪ್ರೈವೇಟ್ ರೂಟ್, ಇದು ರೂಟ್ ಎಲ್ಲ ಕೂಡ ಬರುವಂಥ ವಿಚಾರ ಇದೆ. ಆದರೆ ನಾವು ಎಲ್ಲಿ ಇವತ್ತು ನಮಗೆ ಬೇಡಿಕೆ ಇದೆ, ಅದು ಮಂಜನಾಡಿ ನರಿಂಗಾನಾಗಿ ನಾವು ನಂದರಪಡ್ ಹೋಗುವಂಥ ಪ್ರದೇಶ, ಅಥವಾ ನಾವು ಮಂಜನಾಡಿಯಿಂದ ನೇರವಾಗಿ ಇವತ್ತು ಮುಡಿಪಿಗೆ ಹೋಗಿ ಅಲ್ಲಿಂದ ವಿಟ್ಲಕ್ಕೆ ಸಂಪರ್ಕಿಸುವಂಥ ಒಂದು, ಅಥವಾ ನಮ್ಮ ಈಗ ಕೆಲವೊಂದು ಗ್ರಾಮೀಣ ಮಟ್ಟಕ್ಕೆ
ಎಲ್ಲೆಲ್ಲ ಕೆಲವು ಬೇಡಿಕೆ ಇದೆ ಅದನ್ನೆಲ್ಲ ಫಾರ್ವರ್ಡ್ ಮಾಡಿ ಇವತ್ತೊಂದು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ನಾವು ಜಾರಿಗೆ ತರ್ತೇವೆ. ನಾವು ಬಹುಶಃ ಸರ್ಕಾರಿ ಬಸ್ ಮತ್ತು ನಮಗೆ ಪ್ರೈವೇಟ್ ಬಸ್ ನಾವು ಇಬ್ಬರನ್ನು ಕೂಡ ಗೌರವಿಸ್ತೇವೆ. ಯಾಕೆ ಒಂದು ಕಾಲದಲ್ಲಿ ನಮಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಕೊಡದಿದ್ದಾಗ ಹಾಗೆ ಮುಂದೆ ನಿಂತು ಈ ಊರವರಿಗೆ ಸೇವೆ ಮಾಡಿದ್ಯಾರು ಅಂತ ಹೇಳಿದರೆ ಅದು ಪ್ರೈವೇಟ್ ಬಸ್ಸಿನವರು. ಅದನ್ನು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಕೂಡ ನಾವು ಗಣನೆಗೆ ನಾವು ತಗೊಳ್ಬೇಕು ಇದರಲ್ಲಿ. ಸೊ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಸರ್ಕಾರಿ ಬಸ್ಸಿನ ಬೇಡಿಕೆ ಜನರದ್ದು ಏನಿದೆ ಅದನ್ನು ಕೂಡ ನಾವು ಮಾಡಿಕೊಂಡು ಇಬ್ಬರ ಆ ಸೇವೆಯನ್ನು ಕೂಡ ನಾವು ಸದುಪಯೋಗಪಡಿಸಿಕೊಂಡು ಜನರಿಗೆ ಪ್ರಯೋಜನ ಆಗುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೇನೆ. ಅದಕ್ಕೆ ಕೂಡ ನಾವು ಈಗಾಗಲೇ ಸಾರಿಗೆ ಸಚಿವರುಗಳು ಚರ್ಚೆ ಇವತ್ತು ಮಾಡಿದ್ದೇನೆ.